ಉಚ್ಚಿಲ ಸ್ನೇಹ ಸಂಗಮದ ಮುತಾಲಿಕೆಟ್ ಸ್ನೇಹ ಸಂಗಮ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂತಗೊಬ್ಬುದ ಮುಗಿತರ ಲೇಸು ಉಚ್ಚಿಲ ಕಂಡೋಡು ಐತಾರ ನಡೆಸಿಂಡು. ಸ್ನೇಹ ಸಂಗಮ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂತಗೊಬ್ಬುನು ಉಚ್ಚಿಲ ಕಂಡಡು ಐತಾರ ಇಡೀ ದಿನ ನಡಪಾಯರು. Today they will won the toss and chose to field the next match. Beautiful shot and very good fielding by Mr. Rajesh Uchil. The score moving to 11. Beautiful right midfield, adding one more run. The score moving to 12. I would like to thank the sponsor for the first prize trophy. It's third over. One more over to go. It's a beautiful delivery. Mr. Chirag here. Beautiful piece of fielding here. One more run. Rajesh ಅವರು 2 ರನ್ಗಳ ಅವಶ್ಯಕತೆ. ಕೊನೆಯ ಅವಶ್ಯಕತೆಯಲ್ಲಿ 2 ರನ್ಗಳ ಅವಶ್ಯಕತೆ. ರಾಜೇಶ್ ಅವರು ಉತ್ತಮವಾದ ಹೊಡೆತ 2 ರನ್ ವಿಜಯಿಯಾಗಿ ಬಂದಿದ್ದಾರೆ. ವರಿಷ್ಠರು ಯಶಸ್ವಿ ಬೈಯಡು ಅಟನೆ ಮಲ್ತಿನ ಮುಗಿತಲ ಲೇಸಿಡು ಪಾಲ್ಪಡಿದ ಪಾತ್ಯರ್ನ ಸೋಮೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀ ರಾಜೇಶ್ ಉಚ್ಚಿಲ್ ಸ್ನೇಹ ಸಂಗಮದ ಮಾತಾ ಹಿರಿಯರು ಜವನಿಯರು ಒಟ್ಟು ಸೇರಿಯರೆ ಈ ಕಾರ್ಯಕ್ರಮನು ಅಟನೆ ಮಲ್ತದ. ಈ ಪಂತಗೊಬ್ಬಡು ನಮ್ಮ ತಂಡದಕುಲು ಗೆಂದಿನವು ದಿಂಜ ಖುಷಿ ಆತನು ಪಂಡದು ತಿರಿಪಾಯರು. ಒಂದು ಈ ಉಚ್ಚಲ ಗದ್ದ ಜಾತ್ರೆಯ ವಠಾರದಲ್ಲಿ ನಾವೊಂದು ಕ್ರೀಡಾಕೂಟವನ್ನು ಮಾಡಬೇಕೆನ್ನುವ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮುಂದಿಟ್ಟಾಗ ಕ್ರಿಕೆಟ್ ಟೂರ್ನಮೆಂಟ್ ಮಾಡಬೇಕೆನ್ನುವ ಇದನ್ನ ಸುಕೇಶ್ ಮತ್ತೆ ಶೈಲೇಶ್ ಮತ್ತೆ ನಮ್ಮ ಸ್ನೇಹ ಸಂಘದ ಅಧ್ಯಕ್ಷರು ಚೇತನ್ ರವರು ಉತ್ಸಾಹದಿಂದ ಇದನ್ನು ಕ್ರೀಡಾಕೂಟವನ್ನು ಮಾಡಿದ್ದಾರೆ. ಯಶಸ್ವಿಯಾಗಿದೆ. ನಮ್ಮಲ್ಲಿ ಎಲ್ಲ ಒಟ್ಟಿಗೆ ಸೇರಿಕೊಂಡು ಆಡುವಂಥದ್ದು, ಒಂದೇ ಮನೆಯಲ್ಲಿದ್ದಾಗೆ ಆಡುವಂಥದ್ದು ಎಲ್ಲ ಸಂತೋಷ ತಂದಿದೆ. ಈ ಒಂದು ಸಂದರ್ಭದಲ್ಲಿ 2 ತಂಡಗಳು ಕೂಡ ಫೈನಲ್ನಲ್ಲಿ ಬಂದು ಫಸ್ಟ್ ಸೆಕೆಂಡ್ ಬಂದಿದೆ. ನಮ್ಮವರೇ ಖುಷಿಯಾಗಿದೆ. ಅದರಲ್ಲೂ ಕೂಡ ಆ 3 ತಂಡಗಳು ನಾವು ಆಡಿದ್ದೇವೆ. ಸೋತರು ಕೂಡ ನಮಗೆ ಗೆಲುವು ಅಂತ ಹೇಳಿ ನೆನೆಸಿಕೊಂಡು ಎಲ್ಲ 3 ತಂಡಗಳು ಕೂಡ ಒಟ್ಟಿಗೆ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕುಡ್ಲ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮಾಜಿ ಅಧ್ಯಕ್ಷರು ಶ್ರೀ ಚಂದ್ರಶೇಖರ್ ಉಚ್ಚಿಲ್ ಪಾತೆರ್ದು ಪಂತಗೊಬ್ಬು ನಡಪಾಯಿನವು ಖುಷಿತ ವಿಷಯ ಹಿಂದೆರ್ದು ಕ್ರೀಡಾ ಪ್ರತಿಭೆಲೆಗೂ ಎಡ್ಡ ಪ್ರೋತ್ಸಾಹ ಕೊರ್ಲೆಕ್ ಹಾಕೊಂಡು ನಾನಾ ದುಂಬುದ ವರ್ಷಲ ಈ ಪಂತಗೊಬ್ಬು ಯಶಸ್ವಿಯಾದ ನಡೆದು ಮಾತೆರ್ಲ ಪಾಲ್ಪಡವಿಲಕ ಆವಡು ಪಂಡದು ಹಾರೈಕೆ ಮಲ್ತೇರು. ಪ್ರೋತ್ಸಾಹ ಕೊಡುವಂತ ಈ ಸಂದರ್ಭದಲ್ಲಿ ಒಂದು ಕ್ರೀಡೆ ಮಾಡಿದಾಗ ಉತ್ತಮವಾಗಿರ್ತಕ್ಕಂಥ ಒಂದು ಸ್ನೇಹವನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತದೆ ಎನ್ನುವ ನೆಲೆಯಲ್ಲಿ ದೇಹ ಸಂಗಮ ದ್ವಿತೀಯ ವರ್ಷದ ಈ ಒಂದು ಕ್ರೀಡಾ ಕಾರ್ಯಕ್ರಮಗಳನ್ನು ಇವತ್ತು ಆಯೋಜನೆಯನ್ನು ಮಾಡಿದೆ. 30 ವರ್ಷಗಳ ಕಾಲ ನಿರಂತರ ಒಂದು ಸಮಾಜಮುಖಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಒತ್ತು ನೀಡುವಂಥ ಮಹತ್ತರ ಕಾರ್ಯಕ್ರಮದೊಟ್ಟಿಗೆ ಯುವಕರನ್ನು ಕೂಡ ಒಟ್ಟು ಕೂಡಿಸಿಕೊಂಡು ಇಂಥ ಒಂದು ಕ್ರೀಡಾಕೂಟಗಳನ್ನು ಮಾಡಿದಾಗ ಒಳಗೆ ಒಂದು ಸೌಹಾರ್ದಯುತವಾದಂಥ ವಾತಾವರಣ ಇವತ್ತು ಮೂಡಿ ಬರಲಿಕ್ಕೆ ಸಾಧ್ಯ ಆಗುತ್ತದೆ. ಪ್ರಾರಂಭಿಕ ಹಂತದಲ್ಲಿ ಉಚ್ಚಿಲ ಧೂಮಾವತಿ ಬಂಟ ದೈವದ ಈ ಒಂದು ವಾರ್ಷಿಕ ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಈ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಪೂರ್ಣ ಪ್ರಮಾಣದ ಒಂದು ವ್ಯವಸ್ಥೆಯನ್ನು ಮಾಡುವುದರ ಜೊತೆಗೆ ಧರ್ಮವನ್ನು ಜಾಗೃತಿ ಮಾಡುವಂಥ ಆ ಕಾಯಕದ ಒಟ್ಟಿಗೆ ಕ್ರೀಡೆಗೆ ಪೂರಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳ ಮಾಯಾ ಬಾರ್ ಅಂಡ್ ರೆಸ್ಟೋರೆಂಟ್ ದ ಮಾಲಕಿರು ಶ್ರೀ ಹರೀಶ್ ಕಾಮತ್ ಕಾರ್ಯಕ್ರಮಗೂ ಎಡೆಪು ವೈಕೀರು. ತುಂಬ ಸಂತೋಷ ಆಗ್ತದೆ. ಕ್ರೀಡೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು. ಅದಕ್ಕೆ ನಮ್ಮದು ಸಹಕಾರ ನಮ್ಗೆ ತುಂಬ ಇಷ್ಟ. ನಮ್ಮದು ಸಹಕಾರ ಮಾತ್ರ ಆಟ ಆವಿಡ್ದು ಬೊಕ್ಕ ಕ್ರೀಡಾಕೂಟಡು ಸುಡುತ ಇನಾಮನು ಗೆಂದಿನ ಸ್ನೇಹ ಸಂಗಮ ವಾರಿಯರ್ಸ್, ರಡ್ಡನ ಇನಾಮನು ಸ್ನೇಹ ಸಂಗಮ ಬುಲ್ಸ್ ಬೊಕ್ಕ ಮೂಜನ ಇನಾಮನು ಸ್ನೇಹ ಸಂಗಮ ಡೇರ್ ಡೆವಿಲ್ಸ್ ತಂಡಲಿಗು ಗಣ್ಯರನ ಸೇರಿಗೆಡು ಟ್ರೋಫಿ ಬೊಕ್ಕ ಕಾಸನ್ನು ಪಟ್ಟಿಯರು. ಇದರ ತಂಡದ ವ್ಯವಸ್ಥಾಪಕರು ಅದೇ ರೀತಿ ಎಲ್ಲ ಆಟಗಾರರಿಗೆ ತುಂಬು ಹೃದಯದ ಧನ್ಯವಾದಗಳು. ಪ್ರಥಮ ಬಹುಮಾನ ಸ್ನೇಹ ಸಂಗಮ ವಾರಿಯರ್ಸ್. ಇದರ ಎಲ್ಲ ತಂಡದ ಸದಸ್ಯರಿಗೂ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ.
ಅದೇ ರೀತಿ ಇವತ್ತಿನ ಸ್ನೇಹ ಸಂಗಮದ ಅಧ್ಯಕ್ಷರು ಶ್ರೀ ಚೇತನ್ ಉಚ್ಚಿಲ್ ಈ ಪೊರ್ತು ಒಟ್ಟಿಗೆತ್ತೇರು ಶ್ರೀ ಪ್ರವೀಣ್ ಬಸ್ತಿ ಎದುಕೊಂದು ಲೇಸು ಸುಧಾರ್ತು ಕೊರಿಯರು.